Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers. ಹಲೋ ನಮಸ್ಕಾರ ಮಾತರಿಗಳು ನಮಸ್ಕಾರ. ನಮ್ಮ ಟಿವಿ ಒಂದು ಪುನಂಚಿನ ಮಾತಾ ಅಣ್ಣನಾಗ್ಲಿಗೆ ಅಕ್ಕನಾಗ್ಲಿಗೆ ಅಮ್ಮನಾಗ್ಲಿಗೆ ಆಂಟಿನಾಗ್ಲಿಗೆ ಅಂಕನಾಗ್ಲಿಗೆ ಅಜ್ಜನಾಗ್ಲಿಗೆ ದೊಡ್ಡವನಾಗ್ಲಿಗೆ ಚಿಕ್ಕವನಾಗ್ಲಿಗೆ ಮಲ್ಲಾಗ್ಲಿಗೆ ಎಲ್ಲಿ ಆಗ್ಲಿಗೆ ಇಲ್ಲದಾಗ್ಲಿಗೆ ಬರಿತಲ್ಲದಾಗ್ಲಿಗೆ ಮಾತರಿಗಳ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ನಂಚಿನ ಸ್ವಾಗತ. ಖಂಡಿತವಾಗಿಯೂ ನಮ್ಮ ಟಿವಿನ ನೋಡ್ತಾ ಇರುವಂತಹ ಎಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಸೊ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತಂದರೆ ನಾನು ಬಂದರೆ ಸಾಕಾಗಲ್ಲ, ನನ್ನ ಜೊತೆ ಸಿಂಗರ್ಸ್ ಬಂದರೆ ಸಾಕಾಗಲ್ಲ. ಅದರ ಜೊತೆ ಹೆಂಗೆ ಆಡಿದ್ದಾರೆ, ಎಷ್ಟು ಆಡಿದ್ದಾರೆ, ಈ ಅಳತೆ ಎಲ್ಲ ಮಾಡೋದಕ್ಕೆ ನಮ್ಮ ಜೊತೆ ಸೂಪರ್ ಜಡ್ಜಸ್ ಇರಲೇಬೇಕು. ಈ ಒಂದು ಕಾರ್ಯಕ್ರಮದ ಜಡ್ಜ್ ಆಗಿರುವಂತಹ ರಾಜಗೋಪಾಲ್ ಸರ್ ಅವ್ರನ್ನ, ಸೊ ಅವ್ರಿಗೆ ಜೋರಾಗಿರುವಂತಹ ಚಪ್ಪಾಳೆಯ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬ ಜಡ್ಜ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರ ಸಾಧನೆಯ ಹಾದಿ ತುಂಬ ಉದ್ದ ಇದೆ. ಅದನ್ನೆಲ್ಲ ಹೇಳ್ತಾ ಕೂತ್ರೆ ನಮ್ಮ ಅರ್ಧ ಗಂಟೆ ಸಾಕಾಗಲ್ಲ. ಕದ್ರಿ ಮಣಿಕಾಂತ್ ಅವರು, ಸೊ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ಬ ಜಡ್ಜ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಬರಬೇಕಾಗಿಲ್ಲ, ಅವರ ಹೇರ್ ಸ್ಟೈಲ್ ಇದ್ರೆ ಸಾಕು, ಅದು ಅವರೇ ಅಂತ ನಾವು ಹೇಳ್ತೀವಿ. 100ಕ್ಕಿಂತ ಹೆಚ್ಚು ಸಿನಿಮಾಕ್ಕೆ ಮ್ಯೂಸಿಕ್ ಕೊಟ್ಟಿರುವಂತಹ ನಮ್ಮ ಊರದ, ನಮ್ಮ ನೀರದ, ಇಲ್ಲ ಬರಿತ ನೀರ ಕರೆದ ದಟ್ ಇಸ್ ನಾನ್ ಅದರ್ ದ್ಯಾನ್ ಗುರುಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಇರೋವಂಥದ್ದು ರಿಯಲ್ ಕಾಂಪಿಟೇಷನ್, ಅಂದರೆ ಬರ್ತಾರೆ, ಹಾಡ್ತಾರೆ, ಹೆಂಗಿದೆ ಅಂತ ಅವ್ರು ಹೇಳ್ತಾರೆ. ಸೊ ಎಲ್ರಿಗೂ ಸ್ವಾಗತ. किस तरह गिर ये सुलझे है रोम रोम एक तारा, है रोम रोम एक तारा जो बादलों में से गुजरे. ये मोह मोह के धागे तेरी उंगलियों से जालझे, कोई टोह टोह ना लागे, किस तरह गिर ये सुलझे. चुना तू होगा जरा पागल, तूने मुझको है चुना. कैसे तूने कहा सब सुना. तू होगा जरा पागल, तूने मुझको है चुना. तू दिन सा है मैं रात
झूठी बातें मैं सारी मान लूं, कि तेरी झूठी बातें मैं सारी मान लूं, आँखों से तेरे सच सभी सब कुछ अभी जान लूं, कि तेरी झूठी बातें मैं सारी मान लूं। तेज है धारा रहते से हम आवारा, आथम के सांसें लिया, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिर है ये सुलझे। ನಮಸ್ತೆ ಲತಾಶ್ರೀ. ನಮಸ್ಕಾರ ಸರ್. ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ. ಸೊ ಹೋದ ರೌಂಡ್ಸಲ್ಲೇ ನೋಡಿದ್ವಿ, ಬಟ್ ಈ ಸಾಂಗಲ್ಲಿ ನಿಮ್ಮ ಫೇಸಲ್ಲಿ ಕಾನ್ಫಿಡೆನ್ಸೇ ಇರಲಿಲ್ಲ. ಅಂದರೆ ಇಷ್ಟೊಂದು ಸುಂದರವಾದ ಹಾಡನ್ನು ಅನುಭವಿಸಿ ಅದನ್ನು ಒಂದು ತುಂಬ ಫೀಲ್ ಮಾಡಿ ಹಾಡಬೇಕಾದ್ರೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ ಯುವರ್ ಫೇಸ್ ನನಗೆ ಏನೇನು ಕಾಣಿಸ್ಲಿಲ್ಲ. ಅಂದರೆ ಶ್ರುತಿ ಆಗಲಿ ತುಂಬ ಬ್ಯೂಟಿಫುಲ್ ಕಾಂಪೋಸಿಷನ್ ದಿಸ್ ಇಸ್ ಚರಣದಲ್ಲಾಗಲಿ ಬಿಗಿನಿಂಗಲ್ಲೇ ಹೋಯಿತು. ಸೊ ಕಾನ್ಫಿಡೆಂಟ್ ಹಾಡಿ ನಿಮಗೆ ಯಾವುದನ್ನು ಸಾಂಗ್ ಸೆಲೆಕ್ಷನಲ್ಲಿ ವಾಟ್ ಯು ಕ್ಯಾನ್ ಪ್ರೆಸೆಂಟ್ ದ ಬೆಸ್ಟ್ ಅದನ್ನು ಯಾವತ್ತೂ ಸಿಲೆಕ್ಟ್ ಮಾಡಿ. ಯಾಕಂದರೆ ನೀವು ಇಲ್ಲಿ ಏನು ಹಾಡ್ತೀರ ಅದರ ಮೇಲೇ ಇಲ್ಲಿ ಜಡ್ಜ್ಮೆಂಟ್ ಬರೋದು. ಓಕೆ, ಸೊ ಐ ಕುಡ್ ನಾಟ್ ಫೀಲ್ ದಟ್ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಫೇಸಲ್ಲಿ. ಓಕೆ, ಬಿ ಕೇರ್ಫುಲ್ ಇನ್ ದ ನೆಕ್ಸ್ಟ್ ರೌಂಡ್ ಬಿಕಾಸ್ ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಲತಾಶ್ರೀ, ಎಸ್ ಸರ್. ಚೆನ್ನಾಗಿತ್ತು. ಮಣಿಕಾಂತ್ ಸರ್ ಹೇಳಿದಾಗ ವಾಯ್ಸ್ ಟೆಕ್ಸ್ಚರ್ ಇಸ್ ವೆರಿ ಗುಡ್. ನೀಟಾಗಿ ಹಾಡಿದ್ದೀರಿ. ಏನಂದರೆ ಚರಣದಲ್ಲಿ ತು ಹೋಗ ಸರ ಬಾ ಅದು ಓಪನಿಂಗ್ ಅಲ್ಲ, ಇಟ್ ವಾಸ್ ನಾಟ್ ದ್ಯಾಟ್ ಮಚ್ ಕಾನ್ಫಿಡೆಂಟ್. ಸೆಕೆಂಡ್ ಟೈಮ್ ಲೈನ್ ಬರ್ತಾ ಇಟ್ ವಾಸ್ ಕರೆಕ್ಟ್. ಅದು ಎರಡು ಚರಣದಲ್ಲಿ ಹಾಗೆ, ಸೆಕೆಂಡಲ್ಲೂ ಹಾಗೆ ಕೆ ತೆರಿ ಚೋರಿ ಚೋಟಿ 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 ಬಾತೆ ಅದು ಎಂಟ್ರಿ ಆಗುವಾಗ ಇಟ್ ಹ್ಯಾಸ್ ಟು ಬಿ ಸೇಮ್ ಕಾನ್ಫಿಡೆಂಟ್. ಅಂದರೆ ಏನೋ ಸ್ವಲ್ಪ ಲ್ಯಾಕಿಂಗ್ ಅನಿಸುತ್ತೆ. ಇಟ್ಸ್ ವೆರಿ ಮೈನ್ಯೂಟ್. ಮತ್ತು ಬೇರೆ ಅವ್ರು ಹೇಳಿದಾಗೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅವ್ರು ಹೇಳಿದ್ದಾರೆ. ದಟ್ಸ್ ವಾಟ್ ಐ ಫೆಲ್ಟ್. ಬೇರೆಲ್ಲ ಓವರ್ ಆಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಓಪನಿಂಗ್ ಫಸ್ಟ್ ಹಾಡುವಾಗ ಬ್ಯಾಂಗ್ ಆನ್ ಸೂಪರ್ ಆಗಿತ್ತು ಫಸ್ಟ್ ಲೈನ್. ಆಮೇಲೆ ಆಲಾಪ್ ಬಂತಲ್ಲ, ಆಲಾಪಲ್ಲಿ ಆಲಾಪ್ ಹೋಯಿತು ಶ್ರುತಿ. ನಿಂದು ಆ್ಯಕ್ಚುಲಿ ಪ್ಲಸ್ ಅಂದರೆ ಮಾಡ್ಯುಲೇಷನ್ ತುಂಬ ಚೆನ್ನಾಗಿದೆ, ವಾಯ್ಸ್ ತುಂಬ ಚೆನ್ನಾಗಿದೆ. ಸಿಂಗಿಂಗ್ ಇಸ್ ವಿಚ್ ಇಸ್ ಲ್ಯಾಕಿಂಗ್ ಅಗೇನ್. ಅದು ಮೇಜರ್ ತಾನೆ. ಸಿಂಗಿಂಗ್ ನನ್ನ ಅಂದರೆ ಪಕ್ಕ ಶ್ರುತಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅದೇ ನೋಟ್ಸ್ ಕೂತ್ಕೋತಾ ಇಲ್ಲ. ಚರಣ ಹಾಡೋದು ಮೋಹ ಮೋಹಕ್ಕೆ ಅದು ತು ಹೋಗ ಸರ ಬಾ ತು ಹೋಗ ಜರ ಬಾ. ಅದು ಯಾವ ಸ್ವರ ಅಂತಲೇ ಇರೋದಿತ್ತು. ಹೋಗ ಜರ ಅಷ್ಟೇ ಹೇಳೋದು ನೀಟಾಗಿ. ತು ತೋರಿ ದಾದ ಅದು ಆ ನೋಟ್ ಪಕ್ಕ ಸರೇಗ ಪದ ಪಕ್ಕ ಅದು ಕೂತ್ರೇನೆ ಚೆನ್ನಾಗಿರೋದು. ಅದು ಟ್ರೈ ಮಾಡಿ ನಮ್ಮೆ. ತು ಹೋಗ ಜರ ಬಾ ಇನ್ನೂ ಸ್ಲೋ ಆಗಿ. ತು ಹೋಗ ಜರ ಪಾಗಲ್ ಪಾಗಲ್ ಹೋಯ್ತು. ತು ಹೋಗ ಜರ ಚೆನ್ನಾಗಿ ಬಂತು. ತು ಹೋಗ ಜರ ಪಾಗಲ್ ರಾ ಹೋಯ್ತು. ತು ಹೋಗ ಜರ ಪಾಗಲ್. ಯಾ ಇದನ್ನು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ ಫಾಸ್ಟ್ ಹಾಡಬೇಕು. ಇಲ್ಲಾಂದರೆ ತು ಹೋಗ ಜರ ಬಾ ಅಷ್ಟೇ ಹೇಳ್ತಂಗಿರುತ್ತೆ ಅದು. ಎವ್ರಿ ನೋಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಸಿಂಗಿಂಗಲ್ಲಿ ಅರ್ಧ ಸೆಕೆಂಡ್ ತಪ್ಪಾದರೆ ಕಿವಿ ಕೇಳುತ್ತೆ. ಓಕೆ, ದಟ್ಸ್ ವಾಟ್ ಯು ಗಾಟ್. ಸಿ ದೇವರು ಎಲ್ರಿಗೂ ಕೊಡಲ್ಲ, ವಾಯ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅದನ್ನು ನೀನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡ್ತೀವಿ ಅಷ್ಟೇ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇವಾಗ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆದ್ಮೇಲೆ ಮತ್ತೆ ಬನ್ನಿ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಸಿಂಗರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್
Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star Boiled Rice. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಜನ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಇವಾಗ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ಹೇ ದಿನಕರ ಶುಭಕರ ಧರಿಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದ ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ನಗುವ ಮನಸ್ಸೇ ಸಾಕು ನನಗೆ, ಹಗಲು ಗನಸೆ ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ, ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ, ಬಾಳಿನಲ್ಲಿ ನಿತ್ಯ ವಿದ್ಯೆ ವಿನಯ ಕರುಣಿಸೋ, ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು, ದಯೆ ತೋರೋ ಧರಣಿಯಂತೆ ಮನೋಧರ್ಮ ನೀಡು, ನೊಂದ ಎಲ್ಲ ಜೀವ ನನ್ನದೆಂಬ ಭಾವ, ಬಾಳಿನಲ್ಲಿ ನೀಡೋ ವಿದ್ಯೆ ವಿನಯ ತುಂಬಿಸೋ, ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದ ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ
ಆನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ಭಾರ್ಗವ್, ಹಲೋ ಸರ್. ನೀವಿರೋ ಸೈಜ್ಗೆ ನಿಮ್ಮ ವಾಯ್ಸ್ ಇಟ್ಸ್ ಸೋ ಗುಡ್. ಐ ಮೀನ್ ಡೆಪ್ತ್ ಆಗಿ ಚೆನ್ನಾಗಿದೆ. ಡಿಕ್ಷನ್ ಎಲ್ಲ ನೀಟಿತ್ತು. ಅಲ್ಪ ಪ್ರಾಣ, ಮಹಾಪ್ರಾಣ. ಯಾಕಂದರೆ ರಾಜ್ಕುಮಾರ್ ಸರ್ ಅದರಲ್ಲೆಲ್ಲ ಈಸ್ ವೆರಿ ಪರ್ಟಿಕ್ಯುಲರ್, ಎಲ್ಲಿಯೂ ಮಿಸ್ ಮಾಡಲ್ಲ. ನೀವೆಲ್ಲ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ಚರಣ ಆಲಾಪ್ ಸ್ವಲ್ಪ ಮಿಸ್ ಆಯ್ತು, ಗೊತ್ತಾಯ್ತಾ ನಿಮಗೆ? ಬೇಗನೆ ತಗೊಂಡ್ರಿ. ಆಮೇಲೆ 2 ಬಾರ್ ತಬಲ ಆದಮೇಲೆ ಅದು ಓಕೆ. ಅಲ್ಲಿ ನಡುವೆ ನೀವು ಸ್ವಲ್ಪ ಶಾರ್ಟ್ ಮಾಡಿದರೆ ಏನೋ ಆಯಿತು. ಕೊನೆ ಸೆಕೆಂಡ್ ಆಲಾಪು ಅಷ್ಟು ಚೆನ್ನಾಗಿ ಬರಲಿಲ್ಲ. ಆಮೇಲೆ ಕೊನೆ ಪಲ್ಲವಿಲ್ಲಿ ನೀಗಿಸು ಬಾಳಿನ ಅದು ಸ್ವಲ್ಪ ಪಿಚ್ಚಿಂಗ್ ಸ್ವಲ್ಪ ಆಚೆ ಈಚೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಯು ಹ್ಯಾವ್ ಟು ಓವರ್ಕಮ್. ಓಕೆ, ಆಲ್ ದ ಬೆಸ್ಟ್. ನಮಸ್ಕಾರ ಭಾರ್ಗವ್. ನಮಸ್ತೆ ಸರ್. ಅದೇ ರಾಜ್ ಸರ್ ಹೇಳಿದಂಗೆ ತುಂಬ ಸಾಂಗಲ್ಲೆಲ್ಲ ಒಂದು ಹೋಲ್ಡ್ ಇತ್ತು, ಡಿಕ್ಷನ್ ಎಲ್ಲ ಕರೆಕ್ಟ್ ಆಗಿತ್ತು. ಬಟ್ ಶ್ರುತಿ ತುಂಬ ಕಡೆ ಮಿಸ್ ಮಾಡ್ಕೊಂಡ್ರಿ. ಆ್ಯಂಡ್ ಅದು ಈ ಥರ ಒಂದು ಎವರ್ಗ್ರೀನ್ ಒಂದು 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 ಹಾಡನ್ನು ಹಾಡುವಾಗ ಎಲ್ಲ ಕೈಯೆಲ್ಲ ಕಿವಿ ಮೈಯೆಲ್ಲ ಇದೆ ಕರೆಕ್ಟಾಗಿ ಕಾನ್ಸಂಟ್ರೇಷನಲ್ಲಿ ಇರಬೇಕು. ಆ್ಯಂಡ್ ಪ್ರಾಕ್ಟೀಸ್ ಈಸ್ ವಾಟ್. ಸೊ ಒಂದೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ನಿಮಗೆ ಒಂದು ಅರ್ಧ ಪಾಯಿಂಟ್ 1 ಪಾಯಿಂಟ್ ಕಮ್ಮಿ ಮಾಡಿದರೂ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೊ ನೆಕ್ಸ್ಟ್ ರೌಂಡಿಂದ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ ಸರ್. ಓವರಾಲ್ ಚೆನ್ನಾಗಿತ್ತು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಭಾರ್ಗವ್, ಹಾಂ ಸರ್. ನಿಮ್ಮ ಪ್ಲಸ್ ಪಾಯಿಂಟು ವಾಯ್ಸ್ ತುಂಬ ಚೆನ್ನಾಗಿದೆ. ದೇವರು ಎಲ್ರಿಗೂ ಕೊಡಲ್ಲ ವಾಯ್ಸು, ಅದು ಗಿಫ್ಟು, ಅದು ಹೋಗಲ್ಲ. ಏನು ಮಾಡ್ಬೇಕಂದ್ರೆ ಸಿಂಗಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕು ಇನ್ನು. ಹಾಂ ಸರ್. ಶ್ರುತಿ ಅಲ್ಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಥ್ರೂಔಟ್. ಅದು ಪಕ್ಕ ಬಂದರೆ ತುಂಬ ಚೆನ್ನಾಗಿ ಕೇಳುತ್ತೆ 100%. ಇನ್ನೊಂದು ಏನಂದರೆ ಪಲ್ಲವಿ ಹಾಡು. ಓಂ ಬ್ರಹ್ಮಾನಂದ ಓಂಕಾರ ದಿನಕರ ಎಲ್ಲ ಈ ಆಗಳು ಓಂಕಾರ ಓಂಕಾರ ಆಕಾರ ಇದೆಯಲ್ಲ ಎಲ್ಲ ನೀನು ಫುಲ್ ಸಾಂಗಲ್ಲಿ ದಿನಕರ ರ ಅಲ್ಲ ದಿನಕರ ಆ ಆಕಾರಗಳು ಎಲ್ಲ ಆಗ್ಬಿಟ್ಟಿದೆ. ಅದನ್ನು ಕರೆಕ್ಟಾಗಿ ಹಾಡಿದ್ರೆ ತುಂಬ ಚೆನ್ನಾಗಿ ಕೇಳುತ್ತೆ. ಓಪನ್ ಅನ್ಸಲ್ಲ. ಯಾವತ್ತು ಸಾಂಗ್ ಕನೆಕ್ಟ್ ಆಗಬೇಕಾದ್ರೆ ಖುಲ್ಲಾ ಸಿಂಗಿಂಗ್ ಅಂತಾರೆ, ಅದನ್ನು ಇನ್ನೂ ಓಪನ್ ಆಗಿಬಿಡ್ಬೇಕು. ಅದು ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ. ಅದೇ ಸ್ವಲ್ಪ ಇನ್ನು ಐ ಥಿಂಕ್ ಇನ್ನೂ ಸ್ವಲ್ಪ ಫೈನ್ ಟ್ಯೂನಿಂಗ್ ಆಗಬೇಕು. ನೋಡೋಣ. ಅದನ್ನು ಹೇಳಿದ್ದನ್ನು ಪ್ರತಿ ಸಲ ಜ್ಞಾಪಕದಲ್ಲಿ ಇಟ್ಕೋ. ಯಾವ್ದು ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ. ಬಟ್ ಶ್ರುತಿ ಅಲ್ಲಲ್ಲಿ ಹೋಗ್ತಾ ಇದೆ. ಅದು ತುಂಬ ಅದು ಒಂದು ಹಿಯರಿಂಗು, ಅದು ನೀನೇ ಸರಿ ಮಾಡ್ಕೋಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ ಅದನ್ನು. ಓಕೆ, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಸ ದನಿ ದನಿ ಸನಿ ನಿಸರಿಗ ಮಗ ಸನಿ ನಿದ ದದ ಮಮ ಮಗ ಗಗ ಸ ಸ. ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಮ ಗಗ ಮಾಮ ಪದ ಮ ಪದದ ಮ ಪದನಿ ಮಾಮ ಪ ಪದದ ಪದನಿ ನಿ ಪದನಿ ದಾದ ನೀನಿ ಸನಿ ಸರಿಗ ಸರಿಗ ಸನಿ ದಾದ ಮಾಮ ಗಗ ಸ
ಸಂದೆಯು ಬಂದಾಗ ಆಗ ಸಂದ ಆವುಷೆ ನಗುವಾಗ ಲೋಕವೇ ಚಂದ ಬಳುಕುವಲತಿಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಹರಿಯುವ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಹರಿಯುವ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗ ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿ ಕಾಂತಿಯಂತೆ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿ ಕಾಂತಿಯಂತೆ ಬಿಸಿಲಲಿ ತಂಗಾಲಿ ಹೊಸ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥ ಬಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಸ್ನೇಹಿತ್ ಹಲೋ ಸರ್. ಚೆನ್ನಾಗಿತ್ತು. ಆ ದಕ್ಷಿಣಾದಿ ಟಚ್ ಕರ್ನಾಟಕ ತುಂಬ ನೀಟಾಗಿ ಹಾಡಿದರೆ ಎಲ್ಲ ಸ್ವರಗಳು, ಪರ್ಟಿಕ್ಯುಲರ್ಲಿ ಹರಿಯುವ ನೀರಲ್ಲಿ ತುಂಬ ಚೆನ್ನಾಗಿ ಬಂತು. ಓನ್ಲಿ ಥಿಂಗ್ ಇಸ್ ಯೇಸುದಾಸ್ ಸರ್ನ ಆ ಡೆಪ್ತ್, ಯಾಕಂದರೆ ಇವ 2.5 notes ಜಾಸ್ತಿ ಮಾಡಿ ಹಾಡಿದ್ದೀರಿ, ದ್ಯಾಟ್ ಈಸ್ ಯುವರ್ ರೇಂಜ್. ಸೊ ನೀಟಾಗಿತ್ತು. ವೆನ್ ಯು ಎಕ್ಸ್ಪೆಕ್ಟಿಂಗ್, ಬಿಕಾಸ್ ನಾವು ಅದು ಅವರು ಒರಿಜಿನಲ್ ಕೇಳಿದರೆ ಆ ಡೆಪ್ತ್ ಅದು ಇಲ್ಲಿ ಬರಲಿಲ್ಲ. ಅದರ್ವೈಸ್ ಗುಡ್ ಸಿಂಗಿಂಗ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತ್, ಹಲೋ ಸರ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಹಾಡಿದ್ದು. ಸಿಂಗಿಂಗ್ ವಾಸ್ ರಿಯಲಿ ಗುಡ್. ಹೈಲೈಟು ಎಕ್ಸ್ಪ್ರೆಷನ್ಸ್, ಪಕ್ಕ ಸಿಂಗಿಂಗ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿತ್ತು. ಆಲ್ ದ ನೋಟ್ಸ್ ತುಂಬ ಚೆನ್ನಾಗಿತ್ತು. ವೋಕಲ್ ಟೆಕ್ಸ್ಚರಿನ ಸ್ವಲ್ಪ ಏನು ಇಂಪ್ರೂವ್ ಮಾಡಬೇಕು ಗೊತ್ತಿಲ್ಲ, ಒಂದು ಟ್ರೈ ಮಾಡ್ಬೋದು ಅಷ್ಟೇ ಇಂಪ್ರೂವ್ ಮಾಡೋಕ್ಕೆ. ಅದು ಬಿಟ್ಟರೆ ಸಿಂಗಿಂಗ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು. ಹಾಯ್ ಸ್ನೇಹಿತ್. ಹಾಯ್ ಸರ್. ಅದೇ ಐ ಕುಡ್ ಸಿ ಯು ಎಂಜಾಯಿಂಗ್ ಆ್ಯಂಡ್ ಸಿಂಗಿಂಗ್, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಅದೇ ಥರ ನಾವು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಗುಡ್. ಆ್ಯಂಡ್ ಇನ್ನು ಒಂದೆರಡು ಕಡೆ ಚಿಕ್ಕದಾಗಿ ಶ್ರುತಿ ಹೋದರು. ಯು ಮ್ಯಾನೇಜ್ಡ್ ಇಟ್ ವೆಲ್. ಸೊ ತುಂಬ ಚೆನ್ನಾಗಿತ್ತು. ಇದೇ ಥರ ಇನ್ನೂ ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಲಿ. ಗುಡ್ ಲಕ್. ಥ್ಯಾಂಕ್ ಯು. ಓಕೆ, ಇವತ್ತಿಗೆ ಈ ಒಂದು ಎಪಿಸೋಡನ್ನು ಮುಗಿಸುವಂಥ ಸಮಯ. ಖುಷಿ ಆಗುತ್ತೆ. ಹಾಡು ಅಂತಂದ್ರೆ ಹಂಗೆ ಏನೇ ಮೂಡಿರ್ಬೋದು, ನಾವು ಬೇಜಾರಾದಾಗ ಒಂದು ಹಾಡು ಕೇಳಿದ್ರೆ ಫುಲ್ ಹ್ಯಾಪಿ ಆಗ್ತೀವಿ. ಹಾಡಿಗೆ ಅಷ್ಟೊಂದು ಶಕ್ತಿ ಇದೆ. ಅಂತಹ ಹಾಡನ್ನು, ಅಂತಹ ಹಾಡುಗಾರರನ್ನು ಅವ್ರಿಗೊಂದು ವೇದಿಕೆ ಕೊಡಬೇಕು ಅನ್ನೋವಂಥ ಒಂದು ದೊಡ್ಡ ಉದ್ದೇಶದಿಂದ ನಮ್ಮ ಟಿ ವಿ ನಿರ್ಮಾಣ ಮಾಡಿರೋವಂತಹ ವೇದಿಕೆ, ದ್ಯಾಟ್ ಈಸ್
ಸೂಪರ್ ಸಿಂಗರ್ ಅನ್ನುವಂತಹ ವೇದಿಕೆ 2ನೇ ಸೀಸನ್ ನಡೀತಾ ಇದೆ. ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಾನು ಸಿಗ್ತೀನಿ. ನೀವು ನೋಡ್ತಾ ಇರುವಂಥದ್ದು ಸನ್ ಪ್ರೀಮಿಯಂ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಸೊ ಅದೇ ರೀತಿ ಕೋ ಸ್ಪಾನ್ಸರ್ ಆಗಿದ್ದಾರೆ ಶ್ರೀನಿವಾಸ್ ಹಾಸ್ಪಿಟಲ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪೂರ್ಣಿಮಾ ಸಿಲ್ಕ್ಸ್, ಸಿಟಡೆಲ್ ಡೆವಲಪರ್ಸ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers.